ನಿಯಮಗಳಿಂದ ಮಾತ್ರ ಅಪಘಾತ ತಡೆಯಲು ಆಗದು. ಪ್ರತಿಯೊಬ್ಬ ವಾಹನ ಸವಾರ ತನ್ನ ಜೀವ ಮತ್ತು ಇನ್ನೊಬ್ಬನ ಜೀವನದ ಮಹತ್ವದ ಬಗ್ಗೆ ಸ್ವಯಂ ಜಾಗೃತಿ ಹೊಂದಿದಾಗ ಮಾತ್ರ ಅಪಘಾತ ಪ್ರಮಾಣ ನಿಯಂತ್ರಿಸಲು ಸಾಧ್ಯ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ರೋಟರಿ ಕ್ಲಬ್ ಪುತ್ತೂರು ಸಿಟಿ ಮತ್ತು ಪ್ರಾದೇಶಿಕ ಸಾರಿಗೆ ಕಚೇರಿ ಇದರ ಆಶ್ರಯದಲ್ಲಿ ಪುತ್ತೂರು ಪುರಭವನದಲ್ಲಿ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಉದ್ಘಾಟಿಸಿ ಮಾತನಾಡಿದರು. ಕೋವಿಡ್ಗಿಂತಲೂ ಅಪಘಾತದಿಂದ ಉಂಟಾದ ಸಾವಿನ ಸಂಖ್ಯೆ ಹೆಚ್ಚು ಅನ್ನುವುದನ್ನು ಕಳೆದ 3 ತಿಂಗಳ ಅಂಕಿಅಂಶ ತೆರೆದಿಟ್ಟಿದೆ. ಹೀಗಾಗಿ ರಸ್ತೆ ಸುರಕ್ಷತೆಯ ಬಗ್ಗೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಸ್ತೆ ಸುರಕ್ಷತಾ ಮಾಸ ವೇದಿಕೆಯಾಗಬೇಕು ಎಂದು ಹೇಳಿದರು. ಈ ಕೋವಿಡ್ನಲ್ಲಿ ನಾವು ಜೀವನ ಮಾಡಿ ಒಂದಷ್ಟು ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ, ಜೀವ ರಕ್ಷಣೆ ಮಾಡುವ ದೃಷ್ಟಿಯಿಂದ ನಾವು ಹೊಸ ಅನುಭವವನ್ನು ಪಡೆದಿದ್ದೇವೆ. ಹೊಸ ಅನುಭವವನ್ನು ಪಡಿಬೇಕಿದ್ರೆ ಈ ಎಲ್ಲ ಅಂಕಿ ಸಂಖ್ಯೆಗಳು ಸಿಕ್ಕಿತ್ತು. ರಸ್ತೆ ಅಪಘಾತದಿಂದ ಎಷ್ಟು ಸಾಯ್ತಾರೆ ಜನ, ಕೋವಿಡ್ ಇಂದ ಎಷ್ಟು ಜನ ಸಾಯ್ತಾರೆ ಅಂತೇಳಿ, ಮರಣಾಂತಿಕ ಕಾಯಿಲೆ ಅಪಾಯವ ರಸ್ತೆ ಅಪಘಾತದಿಂದ ಸಾಯುವಂತ ಸಂಖ್ಯೆಯ ಅಪಾಯವು ಅಂತೇಳಿ ಇವತ್ತು ಅದನ್ನು ಕಂಪೇರ್ ಮಾಡಿದರೆ ಭಾರತದಲ್ಲಿ ಕೋವಿಡ್ಗಿಂತ ಅಪಾಯ ಹೆಚ್ಚು ಪ್ರಾಣಹಾನಿಯದ್ದು ರಸ್ತೆ ಅಪಘಾತದಲ್ಲಿ. ಇದು 100ಕ್ಕೆ 100 ಸತ್ಯ. ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಡಿವೈಎಸ್ಪಿ ಗಾನಾ ಪಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯ ಬಳಿಕ ಕಾವೂರು ಯಕ್ಷಪೂರ್ವ ಕಲಾ ಕೇಂದ್ರದ ಸದಸ್ಯರಿಂದ ಸುರಕ್ಷಾ ವಿಷಯ ತುಳು ಯಕ್ಷಗಾನ ಪ್ರದರ್ಶನಗೊಂಡಿತು. ಪ್ರತಿ ಒಳ್ಳೆಯ ಕಾಂಡಲಕ್ಕದ ಪಿದಾಡಿ ಓಡಿ ಎತ್ತೋಡು ಆಗ ಬೇಳೆ ಹೊಡ್ತಿನ ಜಾಗದ ಬೋದು ಎತ್ತು ಅನ್ನ ಪ್ರತಿ ಒರಿಯನ ಬದುಕುಡ್ಲ ಪ್ರಯಾಣ ಬಂದ್ಬಿಡವು ಏ ಪದ ಬಿಡ್ದು ಹೋಗ್ಬಿಟ್ಟು ಅನ್ನ ಪ್ರತಿ ಬರ್ತುಗಳ ನಡತೊಂದ ಬಲಿತೊಂದ ಗಾಡಿ ದುಂಬು ದುಂಬು ಒಂದೇ ಪುಯ್ ಬದುಕುಡು ಓಲ ಬಂದಿ ಕಡೆ ಉಂಟುವೆ ಆಲ ಬೇಲೆನ ಮುಗಿಪುವೆ ಕೂಡ ತುಂಬು ಹೋಗ್ವಿ ಅನ್ನ ಅಂಚಾದಿ ಪುರಗ ಪ್ರಯಾಣ ಏಪ ನಮ್ಮ ಬದುಕಿಗೆ ಅಗತ್ಯ ಅನಿವಾರ್ಯನಾತು. ಪ್ರಯಾಣವೇ ನಮ್ಮ ಬದುಕ ಸಾರಥ್ಯ ಬಂದಿನವರು ಅದೇ ಮುಖ್ಯ ಅನ್ನ ನಮ್ಮ ಬದುಕದ ಪ್ರಯಾಣದ ಬಂಡಿನ ಗಿಡಕುನಗ ಸಾರಥ್ಯನು ಒಂಜಾನ ಮನೆ ವಹಿಸಲ್ವ ಅನ್ನ ಅದನ್ನ ಒಟ್ಟು ನಾನು ಏನು ಸಾರಥ್ಯ ನೀವು ಅನ್ನ ಎನ್ನಪ್ಪದರಿಂದ ಬಂದ ವಿಜಯ ಸಾರ ಅನ್ನ ಅತ್ತ ಎನ್ನಂಬೇರು ಮಹಾರಥಿಕೆ ಹೊರಲದ ಬಂಡಿನ ಮಂತದು ಕೊರಿಯರು ಅನ್ನ ಬಾಲೆ ಯಾನೀತನ ಬಂಡಿ ಗಿಡ ತಂದಿತ್ತೆ ಮಗ ಬಂಡಿ ಗಿಡ ತುದೇ ನನ್ನ ಜೀವನವನ್ನು ನಡಪಯ ನನದುಂಬುಗಾನಗ ಈಗ ಈ ಕೀರ್ತಿನ ಒರಿಬೇರೆ ಈ ಬದುಕಡು ಹೋಗೋದು ಅನ್ನ ಯಾನಂಚತ್ತೆ ಅರೆಗವು ಕೇವಲ ವೃತ್ತಿಯಾದಿ ಎಂಕವು ಬಾರಿ ಪೊರ್ಲು ಸಂಪಾದನೆ ಮಲ್ತಿದ್ವಿ ನಂಗೆ ಸಂಪಾದನೆ ಮಲ್ತಿದ್ವಿ ನಾವು